ಜಯಚಾಮರ ರಾಜ ಒಡೆಯರ ಕ್ರೀಡಾಂಗಣ. ಇಲ್ಲಿ ಸುಮಾರು ಮಳೆಯಿಂದಾಗಿ ಎಲ್ಲ ತುಂಬ ಹಾನಿಕರಾಗಿದೆ. ಮತ್ತು ಇಲ್ಲಿ ನಮ್ಮ ಯುವ ಪ್ರತಿಭೆಗಳು ವಾಲಿಬಾಲ್ ಆಡೋಂಥ ಇದಾಗಲಿ ಮತ್ತು ಕ್ರಿಕೆಟ್ ಆಗಲಿ ಇಲ್ಲಿ ಯಾವುದೇ ರೀತಿಯಲ್ಲಿ ಇಲ್ಲಿ ಐತಿಲ್ಲ ಆಡೋಕ್ಕೆ. ಯಾಕಂದರೆ ಇಲ್ಲಿ ತುಂಬ ಮಳೆ ಎಲ್ಲ ತುಂಬ ಎಲ್ಲ ಹದಗೆಟ್ಟಿದೆ. ಇಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳೇ ಆಗಲಿ ಯಾರೂ ಕೂಡ ಇದಕ್ಕೋಸ್ಕರ ತಲೆ ಕೆಡಿಸ್ಕೊತಿಲ್ಲ. ನೋಡಿ, ಪಟ್ಟಣ ಪಂಚಾಯತಿಯವರು ಇಲ್ಲಿ ಪಟಾಕಿ ಅಂಗಡಿಗೆ ಅವಕಾಶ ಕೊಟ್ಟು ಇಲ್ಲಿ ಎಲ್ಲ ಟ್ರ್ಯಾಕ್ಟರ್ಲ್ಲ ತಿರುಗಿ ಮತ್ತು ಇಲ್ಲೆಲ್ಲ ಗಲೀಜು ಮಾಡ್ಯವ್ರೆ. ಇದನ್ನು ಇದುವರೆಗೂ ಕ್ಲೀನ್ ಮಾಡಿಸಿಲ್ಲ ಸರಗೂರಲ್ಲಿ. ಹೀಗಾಗಿ ಯುವ ಪ್ರತಿಭೆಗಳು ಇಲ್ಲಿ ಡಿಗ್ರಿ ಓದೋರು ಹುಡುಗರಿದ್ದಾರೆ, ಯುವಕರಿದ್ದಾರೆ. ನಮ್ಮ PUC SLC ಮಾಡೋ ಯುವಕರುಗಳು ಉತ್ತಮವಾಗಿ ಕ್ರೀಡೆಯಿಂದ ತುಂಬ ಆಸಕ್ತಿವಂತ ಹುಡುಗರು ಇಲ್ಲಿ ಭಾಗವಹಿಸ್ತವ್ರೆ. ಅಂಥದ್ರಲ್ಲಿ ಇಲ್ಲಿ ಕ್ರೀಡಾಂಗಣ ಹದಗೆಟ್ಟೋಗಿದೆ. ಈ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಲ್ಲ. ದಯಮಾಡಿ ನಮ್ಮ ಸರಗೂರು ತಾಲೂಕಲ್ಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಪಟ್ಟಣ ಪಂಚಾಯತ್ರಲ್ಲಿ PW ಆಫೀಸವರಾಗಲಿ ಇದಕ್ಕೋಸ್ಕರ ತಲೆ ಕೆಡಿಸ್ಕೊಂಡು ಸ್ವಲ್ಪ ಬೇಗ ಇದನ್ನು ಕ್ರೀಡಾಂಗಣನ ಪೈಪ್ ಹೊಡೆದಾಗಿರೋದು ಇಲ್ಲ ಮತ್ತೊಂದಾಗಿರೋದು ವಸ್ತು ಇಟ್ಕೊಂಡಿರೋದು ಇದನ್ನು ಸರಿಪಡಿಸ್ಬೇಕು ಅಂದ್ಬಿಟ್ಟು ನಾವು ಮನವಿ ಮಾಡ್ಕೊಡ್ತಿದ್ದೀವಿ. ಹಾಗಾಗಿ ಇದನ್ನು ಹೆಚ್ಚು ಕಮ್ಮಿ ಒಂದು 3 ವರ್ಷದಿಂದ ಇದು ಹೀಗೆ ಆಗಿದೆ. ಪ್ರತಿ ವರ್ಷವೂ ಇದು ಹಿಂಗೆ ಆಗ್ತಾಯಿದೆ. 3 ವರ್ಷದಿಂದ ಯಾರೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಿಲ್ಲ. 3-4 ವರ್ಷ ಆಗಿದೆ. ಹಾಗಾಗಿ ಯುವಕರು ನೋಡಿ ಮತ್ತು ಸ್ಪೋರ್ಟ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾಯಿದೆ. ಯುವಕರುಗಳ ತುಂಬ ತೊಂದರೆ ಆಗ್ತಿದೆ. ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಕ್ಲೀನ್ ಮಾಡಿಸ್ಬೇಕಾಗಿ ನಾನು ಮನವಿ ಮಾಡ್ಕೊಡ್ತಿದ್ದೀನಿ. ದಯಮಾಡಿ